ಕರಾವಳಿ. ಇದು ಕಲೆ ಕಾರ್ಣಿಕದ ನಾಡು. ಪರಶುರಾಮನ ಸೃಷ್ಟಿ ಈ ತುಳುನಾಡು. ದೈವ ದೇವರುಗಳ ನಂಬಿಕೆಗೆ ಮೂಲ ಈ ನೆಲೆಬೀಡು. ನಾಗಾರಾಧನೆ ಇರಲಿ, ದೈವಾರಾಧನೆ ಇರಲಿ, ದೇವಾಲಯಗಳಲ್ಲಿ ನಡೆಯುವ ಪೂಜೆಗಳೇ ಇರಲಿ, ಸಂಗೀತ ಎನ್ನುವುದು ಆಯಾ ಕಟ್ಟಿಗೆ ಅನುಗುಣವಾಗಿ ಇಲ್ಲಿ ಮಾರ್ಥನಿಸುತ್ತದೆ. ಸಂಗೀತಕ್ಕೂ ದೇವರಿಗೂ ಅವಿನಾಭಾವ ಸಂಬಂಧ. ಅಂತಹ ದೇವರ ನಾಡಲ್ಲಿ ಸಂಗೀತದ ಆರಾಧನೆ. ಜನಪದ, ಭಾವಗೀತೆ, ಚಲನಚಿತ್ರ ಹಾಡು, ಹೀಗೆ ಎಲ್ಲ ಹಾಡುಗಳು ಒಂದೇ ವೇದಿಕೆಯಲ್ಲಿ. ನಮ್ಮ ಸೂಪರ್ ಸಿಂಗರ್ ವೇದಿಕೆಯ ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇದ್ದಾರೆ ಕಾಸರಗೋಡಿಂದ ಸ್ವರ್ಣಲಕ್ಷ್ಮಿ, ಮಂಗಳೂರಿನಿಂದ ಪ್ರೀತಮ್ ನಾಯಕ್, ಬೆಳ್ತಂಗಡಿಯಿಂದ ಲಿಂಗಪ್ಪ, ಮೂಡುಬಿದ್ರೆಯಿಂದ ನೆಹಾಲ್ ತಾವ್ರೋ, ಮಂಗಳೂರಿನಿಂದ ಮೇಘನ, ಕಾರ್ಕಳದಿಂದ ಮಧುರ, ವಾಮಂಜೂರಿನಿಂದ ವೈಷ್ಣವಿ ಕಿಣೆ, ಮಂಗಳೂರಿನಿಂದ ಪ್ರಶಾಂತ್ ಕುಮಾರ್. ಯಾವ ಹಾಡು ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಬಾಜಿರಾವ್ ಮಸ್ತಾನಿಯಿಂದ ಮೋಹಿ ರಂಗ್ ದುಲಾಲ್. ಓಕೆ, ಹೇಗಿತ್ತು ಅಭ್ಯಾಸ? ಚೆನ್ನಾಗಿತ್ತಾ? ಚೆನ್ನಾಗಿ ಮಾಡಿದ್ದೀರಾ? ನಮಗೆ ಖುಷಿ ಕೊಡ್ತೀರಿ? ಹಾಂ, ಟ್ರೈ ಮಾಡ್ತೀನಿ ಸರ್. ಓಕೆ, ರೆಡಿ, ಹಾಡು. ಎಷ್ಟು ಚೆನ್ನಾಗಿ ಹಾಡಿದ್ರಿ ಅಮ್ಮ, ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿತ್ತು ಅಂದೆ. ಖುಷಿ ಆಗ್ತಾ ಇಲ್ವಾ? ಹಾಂ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ಒಳ್ಳೆ ಗಾಯಕಿ ಆಗ್ಬೋದು ನೀವು ಇನ್ ಫ್ಯೂಚರಲ್ಲಿ. ಹಾರ್ಮೋನಿಯಂ ಏನಾದರೂ ನುಡಿಸ್ತೀರಾ? ಯಾವುದಾದ್ರೂ ವಾದ್ಯ ನುಡಿಸ್ತೀರಾ?
ಟ್ರೈ ಯಾವ ಮಾಡಿದ್ರೆ ಯಾವ ವಾದ್ಯ ನುಡಿಸ್ತೀರಿ? ಕೀಬೋರ್ಡ್ ಸರ್, ಟ್ರೈ ಮಾಡಿದ್ರೆ ನುಡಿಸ್ತೀನಿ. ಓಕೆ, ನೀವು ಯಾವುದು ಹಿಂದೂಸ್ತಾನಿ ಸ್ಟಡಿ ಮಾಡಿದ್ರಾ? ಈಗ ಮಾಡ್ತಾ ಇದ್ದಾರೆ. ಹಾರ್ಮೋನಿಯಂ ತಗೊಳ್ಳಿ, ಚೆನ್ನಾಗಿದೆ. ಒಳ್ಳೆ ಹರಿಹರನ್ ಥರನೇ ಹಾಡ್ತೀರಪ್ಪ ನೀವು. ಹಾಂ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಹಾರ್ಮೋನಿಯಂ ಶುರು ಮಾಡಿ, ಆಮೇಲೆ ಸಂಗೀತ ಅಭ್ಯಾಸ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೆ ನಿಲ್ಲಿಸಬೇಡಿ ಭವಿಷ್ಯದಲ್ಲಿ ಕೂಡ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ ಫುಲ್ ರೆಡಿಯಾಗಿ ಬಂದಿದ್ದೀರಾ? ಹಾಂ ಹೌದು ಸರ್. ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡಿದ್ದೀರಿ? ಹೌದು. ಯಾವ ಹಾಡು ಆಡ್ತಿದ್ದೀರಿ? ಮಿಲನದಿಂದ ನಿನ್ನಿಂದಲೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೊಂದು ಆಗಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಡಾದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. ಕನಸೊಂದು ಶುರುವಾಗಿದೆ. ಪ್ರಶಾಂತ್ ಸರ್. ಕ್ಲಾಸಿಕಲ್ ಏನೋ ಕಲಿತಾ ಇದ್ದೀರಾ? ಇಲ್ಲ ಸರ್. ಹೋಗಬೇಕಾಗಿತ್ತು. ನಿಮ್ಮ ಕಂಠ ಒಳ್ಳೆ ಒಳಿಯುತ್ತೆ. ಐ ಮೀನ್ ಸ್ಲರ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಬಟ್ ಏನಾಯ್ತು ಅಂದರೆ ಆಲಪ್ಪಲ್ಲಿ ಸ್ಟಾರ್ಟಿಂಗ್ ಅಂತ ತಗೊಳ್ಬೇಕಾದ್ರೆ ಸ್ವಲ್ಪ ಪಿಚ್ ಔಟ್ ಆಯಿತು, ಶ್ರುತಿ ಹೋಯಿತು. ಆಮೇಲೆ ಫಸ್ಟ್ ಪಲ್ಲವಿನಲ್ಲೂ ಸ್ವಲ್ಪ ಪಿಚ್ ಔಟ್ ಆಯಿತು. ಆಮೇಲೆ ಉಳಿದ ಕಡೆ ತುಂಬ ಚೆನ್ನಾಗಿ ಬ್ರೈಟಾಗಿ ನೀಟಾಗಿ ಹಾಡ್ತಾಯಿದ್ರಿ. ಅಂದರೆ ಏನಂದರೆ ಸ್ವಲ್ಪ ಕ್ಲಾಸಿಕಲ್ ವಾಯ್ಸ್ ಕಲ್ಚರ್ ಆದರೆ ಈ ಸಣ್ಣ ಸಣ್ಣ ಸಂಗತಿಗಳೆಲ್ಲ ಆರಾಮಾಗಿ ಹಾಡ್ಬೋದು, ತುಂಬ ಚೆನ್ನಾಗಿ ಬರ್ತದೆ. ಅದರ್ವೈಸ್ ಯು ಆರ್ ಸೌಂಡಿಂಗ್ ವೆರಿ ಗುಡ್. ವಾಯ್ಸ್ ಪ್ರೊಫೆಷನಲ್ ಆಗಿ ಚೆನ್ನಾಗಿ ಕೇಳ್ತಾ ಇದೆ. ಥ್ಯಾಂಕ್ ಯು. ಸ್ವಲ್ಪ ಕ್ಲಾಸಿಕಲ್ ಟ್ರೈನ್ ಅಪ್ ಆದರೆ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಕ್ಲಾಸಿಕಲ್ ಕಲ್ತ್ಕೊಳ್ಳಿ. Yes, sir. ತುಂಬ ಮುಂದಿನ ದಿನಗಳಲ್ಲಿ ನಿಮಗೂ ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಪ್ರಶಾಂತ್ ಅವರೇ, ಹೇಳಿ ಸರ್. ಪ್ರಶಾಂತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಮೈಕ್ ತುಂಬ ಹತ್ತಿರ ಆಗೋಯ್ತು ಥ್ಯಾಂಕ್ ಯು ಸರ್. ಅನಿಸುತ್ತಾ? ಅನಿಸುತ್ತೆ. ವರ್ಡ್ಸ್ಗಳು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಆದರೆ ಚೆನ್ನಾಗಿ ಹಾಡ್ತೀರಿ. ತುಂಬ ಚೆನ್ನಾಗಿದೆ ನಿಮ್ಮ ಸಿಂಗಿಂಗ್. ಚರಣಂ ಚೆನ್ನಾಗಿತ್ತು, ತುಂಬ Thank you. ಚೆನ್ನಾಗಿ ಹಾಡಿದ್ರಿ Thank you. ಚರಣಮ್. ಆಮೇಲೆ ಅದು ಓಪನಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು, ಅದು ಸ್ವಲ್ಪ ಆಯಿತು, ಚಿಕ್ಕ ವಿಷಯ ಅದು. ಹೌದು ಆದರೂ ಕೂಡ ಇಂಪಾರ್ಟೆಂಟ್. ಅವ್ರು ಹೇಳಿದ್ರಲ್ಲ, ಹೌದು ಸರ್. ಕ್ಲಾಸಿಕಲ್ ಟ್ರೈನ್ ಅಪ್ ಆದರೆ ಅವೆಲ್ಲ ವಿಷಯಗಳೆಲ್ಲ ಸರಿ ಮಾಡ್ಕೋಬೋದು ಅಂತ Correct, ಹೇಳ್ಬಿಟ್ಟು. ನಿಮ್ಮಲ್ಲಿ ಒಳ್ಳೆ ಪ್ಯಾಷನ್ ಇದೆ ಅಲ್ವಾ ಸಿಂಗಿಂಗ್, ಹಾಡುವಂಥದ್ದು. ಹೌದು. ಸ್ಟೇಜ್ ಶೋನಲ್ಲಿ ಏನಾದರೂ ಹಾಡ್ತಾ ಇರ್ತೀರಾ? ಹಾಂ, ಚಿಕ್ಕ ಪುಟ್ಟ ಪ್ರೋಗ್ರಾಮ್ನಲ್ಲಿ ಮಾಡ್ತಾ ಇರಿ. ಹಾಗೆ ಕಲ್ತ್ಕೊಂಡು ಮುಂದಕ್ಕೆ ಬರ್ತಾ ಇರಬೇಕು ಎಸ್ ಸರ್. ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ. ಆಮೇಲೆ ಇವತ್ತು ಈ ಪ್ರೋಗ್ರಾಮ್ನಲ್ಲಿ ನೀವು ಹಾಡೋದು ಕೂಡ ಒಂದು ಒಳ್ಳೆ ವಿಷಯ ಅಲ್ವಾ? ಹೌದು ಸರ್. ಹಾಂ, Yes, ಮುಂದೆ ಗೆಲ್ಲಬೇಕು ನೀವು. ಎಸ್ ಸರ್. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರೆ ಗಿಣಿರಮ ಹೊಯ್ಪಚರಂಗೀರಮ
ಮಾತಾಡು ಮುದ್ದು ಗಿಣಿರಾಮ ತುಂಬ ಚೆನ್ನಾಗಿತ್ತು, ತುಂಬ ಮುದ್ದಾಗಿತ್ತು. ಮನೆ ಹಿಕ್ಕಿ ಹಗುರಾಗಿ ತನುಪಾದ ಕೆಂಪಾಗಿ ಮೈ ಬಟ್ಟೆ ಬಿಗಿಯಾಗಿ ರಾಮ ನನ್ನ ಎದೆ ಭಾರವಾಯ್ತಲ್ಲ ರಾಮ. ಆ ಲಿರಿಕ್ಸು ನಿಂಗೆ ಅರ್ಥ ಆಗಲ್ಲ, ಆ ಥರ ಇದೆ ಇದರಲ್ಲಿ. मेरे दिल को तुझा से जुदा कर दे, यूं बस तू मुझको फना कर दे. ಮೇಘನಾ, ಹಲೋ ಸರ್. ಯಾವ ಹಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ? ಇಷ್ಕ್ ಸೋಫಿಯಾನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀನಿ ಸರ್. ಓಕೆ. ಕಾಂಪಿಟೇಷನ್ ಟಫ್ ಇದೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ನೋಡ್ತಾ ಇದ್ದೀರಾ? ಹೌದು ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. रब की खवाली है इश्क कोई, दिल की दिवाली है इश्क कोई, महकी सी प्याली है इश्क कोई, सुबह की लाली है इश्क, गिरता सा झरना है इश्क कोई, महका सा कलमा है इश्क कोई, सांसों में दिखता है इश्क कोई, आंखों में दिखता है इश्क. मेरे दिल को तुझा से जुदा कर दे, यूं बस तू मुझको फना कर दे. मेरी हाल तू, मेरी चाल तू, बस कर दे आशिकाना. तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना. तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना. रब की कवाली है इश्क कोई, दिल की दिवाली है इश्क कोई, महकी सी प्याली है इश्क कोई, सुबह की लाली है इश्क. सोच तुझे तो है सुबह, सोच तुझे तो शाम है, हो मंजिलों में अब है मेरी एक ही तेरा नाम है. तेरी आग में ही जल के कोयल से मेरा बन के, ख्वाबों में आगे चल के है तुझे तो बताना. तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना. तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना. ಮೇಘನಾ ಅವರೇ, ಹೇಳಿ ಸರ್. ಚೆನ್ನಾಗಿತ್ತು. ಎಂಟ್ರಿಯಲ್ಲಿ ಆ ಕೋರಸ್ ಜೊತೆ ನೀವು ವಾಯ್ಸ್ ಬ್ಲೆಂಡ್ ಮಾಡಿದೆ, ಅದು ಅಷ್ಟೊಂದು ಸಿಂಕ್ ಆಗ್ತಾ ಇರಲಿಲ್ಲ ಅಂತ ನನಗನ್ನಿಸ್ತು. ಓಕೆ ಸರ್. ಆಮೇಲೆ ಪಲ್ಲವಿ ಎಂಟ್ರಿ ಸ್ವಲ್ಪ ವೀಕ್ ಅನಿಸ್ತು, ಆಮೇಲೆ ಬರ್ಬರ್ತಾ ಸ್ವಲ್ಪ ಸ್ಟ್ರಾಂಗ್ ಆಯಿತು, ಬಟ್ ಓಪನಿಂಗ್ ಸ್ವಲ್ಪ ವೀಕ್ ಅಂತ ಅನಿಸಿತು. ಬಟ್ ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು. ತುಂತುರು ಅಲ್ಲಿ
ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ഇരുളിರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನನ್ನ ಹೆಸರ ಗಾಳಿಯಂತೆ ನಿನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರಾಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಮಧುರ ಅವರೇ, ಹೇಗನ್ಸಿತ್ತು ಹಾಡಿದ್ದು? ಸ್ವಲ್ಪ ಹೈ ಆಯ್ತು ಅನ್ಸುತ್ತೆ. ಅಯ್ಯ, ನೀವು ಒರಿಜಿನಲ್ ಕಡಿಮೆ ಮಾಡಿದಿರಲ್ಲ ಇದು? ಎಷ್ಟು ಕಡಿಮೆ ಮಾಡಿದಿರಿ? ತುಂಬ ಕಡಿಮೆ. ಹೌದು, ಒರಿಜಿನಲ್ ಅಲ್ಲಿದೆ ಕಡಿಮೆ, ಅದು ಓಕೆ. ಅದೇನೇ ತುಂಬ ಲೋ ಮಾಡ್ಕೊಂಡ್ರಲ್ಲ ನೀವು, ಎಕ್ಸ್ಪ್ರೆಷನ್ನೇ ಹೊರಟೋಯ್ತು ಹಾಡಿದ್ದು. ಚಿತ್ರಮ್ಮ ತುಂಬ ಚೆನ್ನಾಗಿ ಆಡಿದ್ದಾರೆ, ಭಾವನೆ ಅಂತೂ ಅಲ್ಟಿಮೇಟ್ ಆಗಿತ್ತು ಇದರಲ್ಲಿ. ನೀವು ಏನು ಒಪ್ಸಿದ್ದೀರಿ, ಹಾಡು ಥ್ರೂ ಔಟ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಎಲ್ಲಿ ಏನಂತ ಪ್ರಾಬ್ಲಮ್, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಶ್ರುತಿ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇತ್ತು. ಬಟ್ ಎಕ್ಸ್ಪ್ರೆಷನ್ ನನಗನ್ಸೋ ತುಂಬ ಕಡಿಮೆ ಆಯ್ತು ಅನಿಸ್ತದೆ. ನೀವೇನು ಸ್ಟ್ರೈಟ್ ಪಾಠ ಒಪ್ಸಿದಂಗೆ ಸ್ಟ್ರೈಟ್ ಹಾಡ್ಕೊಂಡು ಸಾಂಗ್ ನೀಟಾಗಿ ಹಾಡಿ ಮುಗಿಸಿದ್ರಿ ಅಷ್ಟೇ. ಎಕ್ಸ್ಪ್ರೆಷನ್ ನಂಗೆ ಸ್ವಲ್ಪ ಕಡಿಮೆ ಅಂತ ಅನಿಸಿತ್ತು. ರೆಸ್ಟ್ ಆಫ್ ಆಲ್ ಇಟ್ಸ್ ಫೈನ್. ಓಕೆ, ಆ ಸ್ವಲ್ಪ ಎಕ್ಸ್ಪ್ರೆಷನ್ ಅದು ಇದು. ಮತ್ತು ಆದಷ್ಟು ತುಂಬ ಸ್ಕೇಲ್ ಇಳಿಸ್ಬೇಡಿ, ಯಾಕಂದರೆ ಒಂದು ಸ್ಕೇಲ್ ಅದು ಇದೆ, ಡಿ ಮಾಡ್ಬೋದು ಅಥವಾ ಸಿ ಶಾರ್ಪ್, ಅದಕ್ಕಿಂತಲೂ ಕಡಿಮೆ ಮಾಡಿದರೆ ಸಾಂಗ್ನ ಫೀಲ್ ಹೊರಟೋಗುತ್ತಲ್ಲ, ಒಂಥರ ಹಾಗನ್ನಿಸ್ತದೆ. ಓಕೆ, ಸರಿ. ಮಧುರ ಅಂದರೆ ತುಂತುರು ಅಲ್ಲಿ ನೀರ ಹಾಡು ಸಾಂಗ್ ಬಂದು ತುಂಬ ಮೆಲೋಡಿ ಸಾಂಗು. ಸ್ವಲ್ಪ ನಗು ಆ್ಯಡ್ ಮಾಡಿದರೆ ಅದಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಫಸ್ಟ್ 2 ಲೈನ್ಸ್ ಹಾಡ್ಬೋದಾವ ಇನ್ನೊಂದ್ಸಲಿ? ಹಾಡಿ, ಹಾಗೆ ಹಾಡಿ, ವಿದೌಟ್ ಟ್ರ್ಯಾಕ್. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಕಂಪನ ಕಂಪನ ಅನ್ನೋ ನೋಟ್ ಒಂದು ಸ್ವಲ್ಪ ನೋಡಿ. ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು 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 ಹೋಗ್ತಾ ಇದೆ. ಕಂಪನ ನಾ ಇದೆ, ಅದೊಂದು ಸ್ವಲ್ಪ ಮೈನರ್ ಮಿಸ್ಟೇಕ್ಸ್, ಅವೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದರ್ವೈಸ್ ಇಟ್ಸ್ ಗುಡ್. ಆಲ್ ದಿ ಬೆಸ್ಟ್. जीना 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 रे उड़ा गुलाल मैं तेरी चुनरिया लहराए. जीना 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 रे उड़ा गुलाल मैं तेरी चुनरिया लहराए. रंग तेरी रीत का, रंग तेरी प्रीत का, रंग तेरी जीत का है लाई लाई लाई. रंग तेरी रीत का, रंग तेरी प्रीत का, मैं तेरी चुनरिया लहराए. It was
ಇಟ್ ವಾಸ್ ಟು ಗುಡ್. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಚಿಕ್ಕ ಬಂಡಿ. ಯಾಕೆ ಹೇಗಾಯಿತು? ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಹಲೋ ಲಿಂಗಪ್ಪ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೋದ ರೌಂಡ್ಸಲ್ಲಿ ನೀವು ಕನ್ನಡ ಹಾಡು ಹಾಡಿದ್ರಲ್ಲ, ಕನ್ನಡ ಯಾವ್ದು ಹಾಡೋದು? ಅದು ಜೇನಿನ ಹೊಳೆ ಸರ್. ಹೌದು, ಜೇನಿನ ಹೊಳೆ ಏನೋ. ಓಕೆ, ಈ ಸಲ ಯಾವ್ದು ಹಾಡ್ತಾ ಇದ್ದೀರಿ? ಇವಾಗ ಹುಟ್ಟಿದರೆ ಹುಟ್ಟಬೇಕು ಕನ್ನಡ ನಾಡಲ್ಲಿ. ಓಕೆ ಓಕೆ, ಹೇಗಿತ್ತು ಪ್ರಾಕ್ಟೀಸ್ ಎಲ್ಲ? ಚೆನ್ನಾಗಿತ್ತಾ? ಚೆನ್ನಾಗಿ ಮಾಡಿದ್ದೀನಿ ಸರ್. ಅದು ನೀವು ಮಾಡ್ತೀರಿ, ಚೆನ್ನಾಗಿ ಹಾಡ್ತೀರಿ ಅಲ್ವಾ? ಒಂದ್ಸಲಿ ಚೆನ್ನಾಗಿ ಹಾಡಿ ತೋರಿಸಿದ್ರಿ ನೀವು. ಆಯಿತು, ಆಲ್ ದಿ ಬೆಸ್ಟ್, ಚೆನ್ನಾಗಿ ಹಾಡಿ. ಬಾಜೋ ಲಾಲ ಡಗಡಗಡ, ಲಾಲ ಡಗಡಗಡ, ಲಾಲ ಡಗಡಗಡ, ಹೇ ಹೇ. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ. ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡೋ. ಅಜಂತ ಎಲ್ಲೋ ರಾಣ ಬಾಡಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು, ಕಳಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಚೆನ್ನಾಗಿ ಹಾಡಿದ್ರಿ. ದೊಡ್ಡ ಫ್ಯಾನ್ ಅನ್ಸುತ್ತಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು, ದೊಡ್ಡ ಫ್ಯಾನ್ ಅನ್ಸುತ್ತಲ್ಲ ನೀವು? ರಾಜ್ಕುಮಾರ್ ಅವರು ಅಭಿಮಾನಿ ಅವರಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಹಾಡ್ತೀರಿ ನೀವು, ತುಂಬ ಚೆನ್ನಾಗಿದೆ. ಸ್ವಲ್ಪ ಏನು ಎಲ್ಲವೂ ಚೆನ್ನಾಗಿದೆ. ಎಲ್ಲಿ ಅಂದರೆ ಕನ್ನಡ ಕಸ್ತೂರಿ ಕನ್ನಡ ಅಂತ ಹಾಡ್ತೀರಲ್ಲ, ಅದು ಸ್ವಲ್ಪ ಶ್ರುತಿ ಹೋಯ್ತು ಅಷ್ಟೇ, ಮಿಕ್ಕಿದೆಲ್ಲವೂ ಚೆನ್ನಾಗಿತ್ತು. ಅಲ್ಲಿ ಓಪನಿಂಗ್ ಫಸ್ಟ್ ನೀವು ಹಾಡು ಶುರು ಆದಾಗ ಚೆನ್ನಾಗಿ ಬಂದಿಲ್ಲ ಅನ್ಸುತ್ತಲ್ಲ? ಹಾಂ, ಯಾಕೆ ಹೇಗಾಯಿತು? ಹಾಂ, ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆಯಾ? ಸ್ಟಾರ್ಟಿಂಗ್ ಪ್ರಾಬ್ಲಮ್ ಉಂಟಾ? ಇಲ್ಲ ಅಂದರೆ ಏನೂ ಆಗಲ್ಲ, ಅದು ರೆಕಾರ್ಡೆಡ್ ಮ್ಯೂಸಿಕ್. ಅದು ಆರ್ಟಿಸ್ಟ್ಗಳು ಸ್ಟೇಜಲ್ಲಿ ನುಡಿಸ್ತಾ ಇದ್ರೆ ಸ್ವಲ್ಪ ಭಯ ಇರುತ್ತೆ, ಅವ್ರು ಏನು ಮಾಡೋಕೆ ಬಿಡ್ತಾರೋ, ನಾನೇನು ಮಾಡಿಬಿಡ್ತೀನೋ ಅಂತೇಳ್ಬಿಟ್ಟು. ಎನಿಹೌ ಇರಲಿ, ನೀವು 2 ಸ್ಪಾಟ್ ಮಾತ್ರ ಸ್ವಲ್ಪ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಇಲ್ದಿದ್ರೆ ಚೆನ್ನಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್. ನಮಸ್ತೆ ನಿಹಾಲ್ ಅವರೇ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಪ್ರಾಕ್ಟೀಸ್ ಮಾಡಿದ್ರಾ? ಹಾಂ. ಖುಷಿಯಾಗಿ ಸೆಲೆಕ್ಟ್ ಆದ ತಕ್ಷಣ ಫುಲ್ ಜೋಶಲ್ಲಿ ಪ್ರಾಕ್ಟೀಸ್ ಮಾಡಿದ್ರಾ ಅಥವಾ ಮಾಡಿದ್ರಾಯ್ತು ಅಂತ ಇದ್ರಾ? ಇಲ್ಲ ಫುಲ್ ಜೋಶಲ್ಲಿ. ಫುಲ್ ಜೋಶಲ್ಲಿ. ಸೊ ಯಾವ ಹಾಡು ಆಡ್ತಿದ್ದೀರಾ ಸರ್? ABCD 2 ಮೂವಿಯಿಂದ ಚೂನರ್. ಓ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್.
जीना 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 रे उड़ा गुलाल मैं तेरी चुनरिया लहराए जीना 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 रे उड़ा गुलाल मैं तेरी चुनरिया लहराए रंग तेरी रीत का रंग तेरी प्रीत का रंग तेरी जीत का है लाई 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 रंग तेरी रीत का रंग तेरी प्रीत का मैं तेरी चुनरिया लहराए जब जब मुझ पे है उठा सवार मैं तेरी चुनरिया लहराए जीना जीना रे उड़ा गुलाल मैं तेरी चुनरिया लहराई माई रे जग से हारा नहीं मैं खुद से हारा हूँ माँ एक दिल चमकूंगा लेके तेरा सितारा हूँ माँ माई रे एक दिन मैं तो अधूरा रहा माई रे तुझ में रूठी मेरी परछाई ओ तेरी परछाई मेरा ख्याल माई तेरी चुनरिया लहराई जीना 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 रे उड़ा गुलाल माई तेरी चुनरिया लहराई रंग तेरी रीत का रंग तेरी प्रीत का रंग तेरी जीत का है लाई 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 रंग तेरी रीत का रंग तेरी प्रीत का माई तेरी चुनरिया लहराई जीना 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 उड़ा गुलाल माई तेरी चुनरिया लहराई जीना जीना रे उड़ा गुलाल माई तेरी चुनरिया लहराई ಯಾಕ್ರಿ ಹಿಂಗೆ ಹಾಡಿದ್ರಿ ಯಾಕೆ ಹೀಗೆ ಹಾಡಿದ್ರಿ ಯಾಕಂದ್ರೆ ಯಾಕೆ ಹೀಗೆ ಹಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ನಾನು ಲಾಸ್ಟ್ ಆಡಿಷನ್ಸಲ್ಲಿ ಯಾವ ಹಾಡು ಹಾಡಿದ್ರಿ ಯಾಕೆ ಬಡ್ದಾಡ್ತಿದ್ದಮ್ಮ ಹೇಗೆ ಹಾಡಿದ್ರಿ ಹಾಡು ತೋರಿಸ್ಬೇಕಾ ಇಲ್ಲ ನಾವು ಕಮೆಂಟ್ಸ್ ಕೊಟ್ಟ ಮೇಲೆ ನಿಮ್ಗೊಂದು ಐಡಿಯಾ ಬಂದಿರ್ತದಲ್ಲ ಹೇಗೆ ಹಾಡಿದ್ದೀರಾ ಅಂತ ಅದನ್ನು ಕೇಳ್ತಾ ಇದ್ದೇನೆ ನಾನು ಚೆನ್ನಾಗಿ ಹಾಡಿ ಚೆನ್ನಾಗಿ ಹಾಡಿದ್ದೀರಾ ಮತ್ತು ಇವತ್ತು ಯಾಕೆ ಹೀಗೆ ಹಾಡಿದ್ರಿ ಇಟ್ ವಾಸ್ ಎಕ್ಸಲೆಂಟ್ ಥ್ಯಾಂಕ್ ಯು ಇಟ್ ವಾಸ್ ಟು ಗುಡ್ ಥ್ಯಾಂಕ್ ಯು ನಿಜವಾಗ್ಲೂ ಖುಷಿ ಆಯಿತು ಬಟ್ ಒಂದೇ ಸಜೆಷನ್ನು ಒಂದೇ ಜಾನರ್ಗೆ ಮಾತ್ರ ಫಿಕ್ಸ್ ಆಗಬೇಡಿ ಈ ಥರ ಎಮೋಷ್ನಲ್ ಸಾಂಗ್ಸ್ಗೆ ಅಷ್ಟೇ ಫಿಕ್ಸ್ ಆಗಬೇಡಿ ಬೇರೆ ಸಾಂಗ್ಸನ್ನು ಟ್ರೈ ಮಾಡಿ ಪೆಪ್ಪಿ ನಂಬರ್ಸ್ ಇರ್ಬೋದು ಅಥವಾ ಒಂದು ಸ್ವಲ್ಪ ಈ ಅಶ್ವಮೇಧ ಥರದ್ದು ಇರೋವಂಥ ಸಾಂಗ್ ಆ್ಯಕ್ಷನ್ ಸಾಂಗ್ಸ್ ಇರ್ಬೋದು
ಎಲ್ಲ ಜಾನರ್ನು ಟ್ರೈ ಮಾಡಿ. ಯು ಹ್ಯಾವ್ ವೆರಿ ಗುಡ್ ವಾಯ್ಸ್. ನಿಮ್ಮ ಲಿಪ್ ಮೂಮೆಂಟ್ ಆಗೋದಷ್ಟೇ ಕಾಣಿಸ್ತಾ ಇದೆ ರೀ ನಮಗೆ ಇಲ್ಲಿ, ಬರೀ ವಾಯ್ಸ್ ಅಷ್ಟೇ ಕೇಳ್ಕೋಬೇಕು ನಾವು. Nihal, you are sounding so professional. Your voice texture is so good, and you are singing fantastic. I really enjoyed your singing. God bless you. Thank you. ಏನಂತ ಹೇಳಿದ್ರೆ ಹೈ ನೋಟ್ಸ್ ಏನು ಹಾಡಿದ್ರು ಚೆನ್ನಾಗಿತ್ತು. ಯಾವ ಶ್ರುತಿಯಲ್ಲಿದೆ ಇದು? ನೋಡಲಿಲ್ಲ ಸರ್, ನೋಡಿಲ್ಲ. ಒರಿಜಿನಲ್ ಪಿಚ್ಗಿಂತ -1 ಆ ಸ್ವರಕ್ಕೆ ರೀಚ್ ಆಗ್ತಾ ಇತ್ತು. ಆಲ್ಮೋಸ್ಟ್ ತುಂಬಾ ಹೈ ಇದೆ, ಅದು ನನಗೆ ಹಾಡೋಕ್ಕಾಗಲ್ಲ. ಸೊ ತುಂಬ ಹೈ ಪಿಚ್ಚಲ್ಲಿ ಚೆನ್ನಾಗಿ ಹಾಡ್ತೀರಿ ನೀವು. ಆಮೇಲೆ ತುಂಬ ಆರಾಮ್ಸೆ ಹಾಡ್ತೀರಿ. ಸ್ವಲ್ಪ ಎಫರ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ಅನಿಸುತ್ತೇನೋ. ತುಂಬ ಆರಾಮ್ಸೆ ಇರಬಾರ್ದು. ಓಕೆ, ಒಳ್ಳೆ ವಿಷಯನೇ, ಆರಾಮ್ಸೆ ಹಾಡೋದು ಒಳ್ಳೆ ಲಕ್ಷಣನೇ, ಆದರೆ ಸ್ವಲ್ಪ ಎಫರ್ಟ್ಸ್ ಬೇಕು. ಓಕೆ ಸರ್. ಓಕೆ, ನೆಕ್ಸ್ಟ್ ರೌಂಡಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅರೆರೆ ಗಿಣಿರಮ ಹೊಯ್ಪಚರಂಗಿರಮ ಮಾತಾಡು ಮಾತಾಡು ಮುದ್ದು ಗಿಣಿರಾಮ. ತುಂಬ ಚೆನ್ನಾಗಿತ್ತು, ತುಂಬ ಮುದ್ದಾಗಿತ್ತು. ಮನೆ ಇಕ್ಕಿ ಹಗುರಾಗಿ ತನುಪಾದ ಕೆಂಪಾಗಿ ಮೈ ಬಟ್ಟೆ ಬಿಗಿಯಾಗಿ ರಾಮ, ನನ್ನ ಎದೆ ಭಾರವಾಯ್ತಲ್ಲ ರಾಮ. ಆ ಲಿರಿಕ್ಸು ನಿಂಗೆ ಅರ್ಥ ಆಗಲ್ಲ, ಆ ಥರ ಇದೆ ಅದರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಪ್ರೀತಮ್ ನಾಯ್ಕ್ ಅಲ್ಲ? ಹಲೋ ಸರ್. ಹೌದು ಸರ್. ಫಸ್ಟ್ ರೌಂಡಲ್ಲಿ ಏನು ಹಾಡಾಡಿದ್ರಿ ನೀವು ಲಾಸ್ಟ್ ಟೈಮು? ಆ ಕರ್ಣನಂತೆ ನೀ ಧಾನಿಯಾದೆ. ಹಾಂ, ಓಕೆ ಓಕೆ. ಇವತ್ತು ಯಾವ್ದು ಹಾಡಾಡ್ತಿದ್ದೀರಿ? ಈಗ ತಿರುಗುಮಾಣ ಚಿತ್ರದಿಂದ ಇದೇ ನಾಡು ಇದೇ ಭಾಷೆ. ಇದೇ ನಾಡು. ಓಕೆ, SP ಸರ್ ಹಾಡಿದಲ್ಲ? ಹೌದು ಸರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಪ್ರೀತಮ್ ಅವರೇ, ಸರ್ ಹೇಳಿ. ನಿಮ್ಗೆ ಹೇಗೆ ಅನಿಸ್ತಿತ್ತು ಹಾಡು? ತಪ್ಪಿರ್ಬೋದು, ನನಗೆ ಗೊತ್ತಾಗಲ್ಲ ಅಷ್ಟೇ. ಥ್ರೂ ಔಟ್ ಸ್ವಲ್ಪ ಶ್ರುತಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಒಂದು ಸ್ವಲ್ಪ. ಪಲ್ಲವಿಯಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಚರಣದಲ್ಲಿ ಸ್ವಲ್ಪ ಕರೆಕ್ಟ್ ಆಯಿತು. ತಿರ್ಗಿ ಹೋಗ್ತಾ ಹೋಗ್ತಾ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಮತ್ತು ನೀವು ತುಂಬ ಎಂಜಾಯ್ ಮಾಡ್ಕೊಂಡು ಹಾಡ್ತೀರಾ. ಸಾಂಗ್ ಬಗ್ಗೆ ನಿಮ್ಗೆ ಒಳ್ಳೆ ಇದಿದೆ. ಐ ಮೀನ್ ಪ್ರೆಸೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಶ್ರುತಿ ಕಡೆ ಸ್ವಲ್ಪ ಗಮನ ಕೊಟ್ಟರೆ ವಿಲ್ ಬಿ ದ ಬೆಸ್ಟ್ ಸಿಂಗರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪುಟಾಣಿ ಸ್ವರ್ಣಲಕ್ಷ್ಮಿ
ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಮೇಡಮ್ ನೀವು? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ಪರವಾಗಿಲ್ಲ. ನನ್ನ ವಾಯ್ಸ್ ಹೋಗಿದೆ, ನಿಮ್ಮದು ವಾಯ್ಸ್ ಚೆನ್ನಾಗಿದೆ. ಮಾತಾಡಿ ಗಟ್ಟಿಯಾಗಿ ಸ್ವಲ್ಪ. ನೋಡುವ ಎಷ್ಟು ವಾಯ್ಸ್ ಉಂಟು. ಮಾತಾಡಿ, ಏನಾದ್ರು ಮಾತಾಡಿ, ಕೇಳುವ ನಿಮ್ಮ ಮೈಯಿಂದ. ಯಾವ ಹಾಡು ಹಾಡ್ತಿದ್ಯಾ ಪುಟ? ಅರೆರೆ ಗಿಣಿರಾಮ. ಐ, ಎಲ್ಲಿ ಗಿಳಿ ತರಲಿಲ್ಲ? ಓಕೆ ಫೈನ್. ಪ್ರಾಕ್ಟೀಸ್ ಮಾಡಿದ್ಯಾ? ಚಂದ ಹಾಡ್ತೀಯಾ? ಆಲ್ ದಿ ಬೆಸ್ಟ್. ಹಾಡು, ಆಮೇಲೆ ಮಾತಾಡುವ. ಗಿಣಿರಾಮ ಅರೆರೆ ಗಿಣಿರಾಮ ಹೊಯ್ ಪಂಚರಂಗಿ ರಾಮ. ಅರೆರೆ ಗಿಣಿರಾಮ ಹೊಯ್ ಪಂಚರಂಗಿ ರಾಮ. ಮಾತಾಡು ಮಾತಾಡು ಮುದ್ದು ಗಿಣಿರಾಮ, ಮಾತಾಡು ನನ್ನ ಪುಟ್ಟ ರಾಮ. ನಿನ್ನಾತೆ ನನಗೈತೆ, ನಿನ್ನ ಮ್ಯಾಲೆ ಮನಸೈತೆ, ನಿನ ಕಂಡು ನಾ ತೋತೆ ರಾಮ. ನನ್ನ ಬಿಟ್ಟೋಡ ಬ್ಯಾಡಯ್ಯ ರಾಮ. ಅರೆರೆ ಗಿಣಿರಾಮ ಹೊಯ್ ಪಂಚರಂಗಿ ರಾಮ. ಮಾತಾಡು ಮುದ್ದು ಗಿಣಿರಾಮ, ಬಂದು ಮಾತಾಡು ನನ್ನ ಪುಟ್ಟ ರಾಮ. ನಿನ್ನ ತನಕ ಇಂದಿಲ್ಲ ನಾನು ನಾನಾಗಿಲ್ಲ, ನಿನ್ನ ತನಕ ಇಂದಿಲ್ಲ ನಾನು ನಾನಾಗಿಲ್ಲ. ನಿಂತಲ್ಲೇ ನಿಲ್ಲಲಾರೆನಲ್ಲ, ಈ ತಳಮಳವ ನಾ ತಾಳೆನಲ್ಲ. ಮನೆ ಇಕ್ಕಿ ಹಗುರಾಗಿ ತನುಪಾದ ಕೆಂಪಾಗಿ ಮೈ ಬಟ್ಟೆ ಬಿಗಿಯಾಗಿ ರಾಮ. ನನ್ನ ಎದೆ ಭಾರವಾಯ್ತಲ್ಲ ರಾಮ. ಆಹಾ ಇರಲಾರೆ ಇನ್ನು ಇರಲಾರೆ ನಿನ್ನ ಬಿಟ್ಟು ರಾಮ. ಬಂದು ಮಾತಾಡು ನನ್ನ ಪುಟ್ಟ ರಾಮ. ಸಣ್ಣಾದ ನಡು ಹಿಂಗೆ ಆಡ್ಯಾಡಿ ಕುಣಿದಂಗೆ, ಸಣ್ಣಾದ ನಡು ಹಿಂಗೆ ಆಡ್ಯಾಡಿ ಕುಣಿದಂಗೆ, ಮೈಯೆಲ್ಲ ಜುಮ್ಮೆಂದು ನಂಗೆ ನಿನ್ನ ತಪ್ಪಿ ಕುಂತಿರುವಾಸೆ ಹಿಂಗೆ. ಮುಂಜಾನೆ ಮಂಜಿರಲಿ ನೀರಲ್ಲೇ ಮುಳುಗಿರಲಿ, ಬಿಸಿಯುಸಿರ ಕಾವಿಂದ ರಾಮ. ಮೈ ಬಾಡಿದ ಹೂವಾಯ್ತು ರಾಮ. ಓಹೋ ಬಿಡಲಾರೆ ನಿನ್ನ ಬಿಡಲಾರೆ ಬಂಗಾರ ರಾಮ. ಬಂದು ಮಾತಾಡು ನನ್ನ ಪುಟ್ಟ ರಾಮ. ನಿನ್ನಾಸೆ ನನಗೈತೆ, ನಿನ್ನ ಮ್ಯಾಲೆ ಮನಸೈತೆ, ನಿನ ಕಂಡು ನಾ ತೋತೆ ರಾಮ. ನನ್ನ ಬಿಟ್ಟೋಡ ಬ್ಯಾಡಯ್ಯ ರಾಮ. ಅರೆರೆ ಗಿಣಿರಾಮ ಹೊಯ್ ಪಂಚರಂಗಿ ರಾಮ. ಅರೆರೆ ಗಿಣಿರಾಮ ಹೊಯ್ ಪಂಚರಂಗಿ ರಾಮ. ಮಾತಾಡು ಮಾತಾಡು ಮುದ್ದು ಗಿಣಿರಾಮ, ಮಾತಾಡು ನನ್ನ ಪುಟ್ಟ ರಾಮ. ಆಹಾ ಲಾ 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 ಲಾ. ಆಹಾ ಲಾ 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 ಲಾ. ಆಹಾ ಲಾ 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 ಲಾ. ಆಹಾ ಲಾ 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 ಲಾ. ತುಂಬ ಚೆನ್ನಾಗಿತ್ತು, ತುಂಬ ಮುದ್ದಾಗಿತ್ತು. ಯಾಕಂದರೆ ಈ ಏಜ್ಗೆ ನೀನು ಇಷ್ಟು ನೀಟಾಗಿ ಟ್ರ್ಯಾಕ್ ಜೊತೆ ಆರಾಮಾಗಿ ಹಾಡ್ತಾ ಇದ್ದೆ. ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದೆ ಇದು? ತುಂಬ ಸಲ ಮಾಡಿದ್ದೆಲ್ಲ. ಹಾಡು ಯಾರು ಸೆಲೆಕ್ಟ್ ಮಾಡಿಕೊಟ್ರು? ನೀನೇ ಸೆಲೆಕ್ಟ್ ಮಾಡಿದ್ರೆ ಯಾರು ಮಾಡಿಕೊಟ್ರಾ? ಅಕ್ಕ
ಅಪ್ಪ ಅಮ್ಮ ಸೆಲೆಕ್ಟ್ ಮಾಡಿ ಕೊಟ್ಟರು. ಅಪ್ಪ ಅಮ್ಮ ಸೆಲೆಕ್ಟ್ ಮಾಡಿ ಕೊಟ್ರಾ? ಆ ಲಿರಿಕ್ಸು ನಿಂಗೆ ಅರ್ಥ ಆಗಲ್ಲ, ಆ ಥರ ಇದೆ ಇದರಲ್ಲಿ. ಬಟ್ ಚೆನ್ನಾಗಿತ್ತು, ಓವರಾಲ್ ತುಂಬ ಚೆನ್ನಾಗಿ ಹಾಡಿದೆ. ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರಿ.